ನಾಟಕ ರಂಗೋಡ್ಲ ನಾಟಕದ ಕೆಲವು ಪ್ರಾಕಾರಗಳು ಬೈದ 3 ಜನಟ್ಲ ನಾಟಕ ಹಾಕೊಂಡು 5 ಜನಟ್ಲ ನಾಟಕ ಹಾಕೊಂಡು ಒಂದು ನಾಟಕದ ಪೂರಕನ ನಾಟಕದ ಬುಳೆಚ್ಚಿಲ್ಗೆ ಅವು ಪ್ರೇರಣೆ ಆವಾ ಅವು ನಾಟಕ ಪಂಡ ನಾಟಕಗಳು ಹೊಸ ಅಲೆ ಬೊಕ್ಕ ಸಾಮಾಜಿಕ ಪೌರಾಣಿಕ ಚಾರಿತ್ರಿಕ ಪದದ ಬೇತೆ ಬೇತೆ ಅಂಗಗಳು ಉಂಟು. ಈ ಹೊಸ ಅಲೆ ನಾಟಕಗಳು ಪ್ರಾಮುಖ್ಯವಾದ ವಿಷಯ ಅಕಲಿಗೆ ಪ್ರೇಕ್ಷಕರಿಗೆ ಅಕಲಿಗೆ ಸಂದೇಶ ಬೋರ್ಡು ಪಡೆದ ಇಂಪಾರ್ಟೆಂಟ್ ಒಂದು ಅದು ಬರ್ತಿದ್ದೀರಿ ಅವಳು ಇಂಚಿನ ಪಂಡಿನ ವಿಷಯ ಎನ್ನನ್ನು ತಿಳುವಳಿಕೆಯನ್ನು ಪಂಪಿನಿ ಎನ್ನ ಅಭಿಪ್ರಾಯನ ಪಂಪಿನಿ ಟೋಟಲ್ ವಿಷಯ ಪಂಪನತ್ಯಾನ ಅವಳ ಹತ್ತದ ಅವಳು ಎಂಚಿನ ವರ್ಕ್ ನಂಗೆ ಖುಷಿ ಪಂಡಿನ ಅಂತ ಲೈಟಿಂಗ್ ಅಲ್ಪ ಪ್ರಾಪರ್ಟಿ ಅಕಲು ಒಂದೊಂದು ಸಾಂಕೇತಿಕವಾದ ಮಲ್ಪನಂತಿನ ಕೆಲವು ಪ್ರಾಪರ್ಟಿ ಇಟ್ಕೊಂಡು ಅದೇನು ಅವು ఒక అభినయకు అసలు ఆసంజి ಒಂದು ಇಂಪಾರ್ಟೆಂಟ್ ಕೊಡ್ತಿದ್ದೀರಿ ಅಲ್ಲಿ ನಮ್ಮ ಸಾಮಾಜಿಕ ಮತ್ತೆ ಗುಡ್ಡಿ ವೀರಣ್ಣನ ಕಂಪನಿ ಬತ್ತಿನ ಆಕ್ಟರ್ ನಕಲು ಕಲಾವಿದರ ನಕಲು ಸಿನಿಮಾಡು ಭದ್ರವಾದ ಉಂಟು ಹೋಗಿರಿ ಅವು ಕಂಡ ಅವು ಆ ನಾಟಕದ ರಿಟಿಕೆ ಅಂತ ಉಂಟು ಕಂಡ ಈ ಹೊಸ ಆರ್ಟ್ ನಾಟಕ ಕಲಾತ್ಮಕ ನಾಟಕಗಳು ಹಿಡಿದು 5 ವರ್ಷ ಯಾನ್ ಬಂದ ಏನು ಕಲಾತ್ಮಕ ನಾಟಕಗಳು ಯಾನ್ರಂತೆ 2-3 ಪಾತ್ರ ಮಲ್ಲೆ ಸುಮಾರು ವರ್ಷ ಇತ್ತೆ ನೈಟ್ ಅಲ್ಪ ವರ್ಷ ಇಂಚಿನ ಕಳೆದು ಗೊತ್ತಿದೆ. ಸಾಮಾಜಿಕರು ನಿಜವಾಗ್ಲೂ ನಂಗೆ ಬೋಡ್ತೀನಿ ಆ ನೈಜತೆ ಕನ ಹುಡುಗಾಂಡ ಮತ್ತೆ ನಮ್ಮ ಯಕ್ಷಗಾನೋಡು ಸ್ವರ್ಗಲೋಕ ಅವೇನೇ ಕತ್ತೆ ಅವಳು ರಂಗಸ್ಥಳನೇ ಉಂಟೊಂದು ಪಂಥ ನಮ್ಮ ರಂಗಸ್ಥಳ ಉಂಟೊಂದು ಪಂಥ ಅವು ಸ್ವರ್ಗ ಒಂದು ದೇವಲೋಕ ಅವು ನರಕಲೋಕ ನಮ್ಮ ಅವು ಉಂಟು ನಲ್ತಾನೆ ಒಂದು ಇಂಚೆ ಅನ್ನು ಬಂದಿದ್ದಾನೆ ನಮ್ಮ ರಂಗಭೂಮಿ ಅದು ನಾವೇನು ತೋರಿಸ್ತಾ ಇರೋದು ಸೆಟ್ಟಿಂಗ್ ಮಾತ್ರ ವ್ಯವಸ್ಥೆ ಮಾಡ್ತಿದ್ದಾರೆ ಅಂಥದ್ದು ದೊಡ್ಡ ಪರಿಣಾಮ ಪೂರ್ಣಂತಿತ್ತಿನ ಅಂದು ನಮ್ಮ ಇತ್ತು ನಡಪನಂತಿನ ಸಾಮಾಜಿಕ ರಂಗಭೂಮಿದ ನಾಟಕಗಳು ಎಂದು ನಾಟಕದ ಬೋರ್ಡಾದು ಇರನ ಶಿಕ್ಷಕ ವೃತ್ತಿಗೆ ಸ್ವಯಂ ನಿವೃತ್ತಿ ಮತದಾರಿಗೆ ಅನ್ನೊಂದಾಂಡ ದಾಯ ಬೋರ್ಡಾದು ಬೇಲೆನ ಕಳೆವೊಂದಿನ ಬೊಕ್ಕ ಅವೇನು ಕಳೆಗೊಂಡೆ ಪಂಪಿನ ಬೇನೆ ಇರೆಗುಂಡ ರಂಗಭೂಮಿಡು ಸಾಧನೆ ಮಲ್ತೆ ಪಂಪಿನ ಚಿತ್ತನ ನೆಮ್ಮದಿ ಉಂಡ ನೀರು ಎನ್ನದು ತೇಂಗದತ್ತ ಜನಕುಲು ಎನ್ನದು ಇತ್ತೇನು ಆ ನಾಟಕ ಹೋಗೋದಾದ್ರೆ ನಿವೃತ್ತಿಗೆ ತಂದು ಅವು ತಪ್ಪು ಕಲ್ಪನೆ ನಾಟಕ ಹೋಗೋದಾದ್ರೆ ನಿವೃತ್ತಿಗೆ ತಂದು ಹತ್ತಿಯ ಯಾರು ಮಲ್ಪನ ಬೇಲೆಡಿ ಎನ್ನ ಶಿಕ್ಷಕ ವೃತ್ತಿಗೆ ಇಂದು ಸರಿಯಾದ ನ್ಯಾಯ ಸಿಕ್ಕೊಂಡಿದ್ದಾಂಡಿ ನ್ಯಾಯ ಸಿಕ್ಕೊಂಡಿದ್ದೆ ಅನ್ನೋದು ಪನ್ನಾಗ ಓಡೆ ಮುಟ್ಟಕೊಂಡ ಜೋಕ್ಲಿಗೆ ಕೆಲವು ಕಾನೂನು ಬರ್ತದೆ ಜೋಕ್ಲಿಗೆ ಆಚಾರದಲ್ಲಿ ಜೋಕ್ಲಿಗೆ ಶಿಕ್ಷಕರಿಯದಲ್ಲಿ ಜೋಕ್ಲಿನ ಉಂಟಾಯರದಲ್ಲಿ ಜೋಕ್ಲಿನ ಪಿಡೈ ಪಾಠದಲ್ಲಿ ಜೋಕ್ಲಿನ ಬೆಂಚಿನ ನಿತ್ತು ಉಂಟಾಯರದಲ್ಲಿ ನಿನ್ನು ಯಾನೆ ಅಂದೇಟು ಈ ಬೇಲೆಗೆ ಸೇರ್ನಾಗ ಅಂದಿಸಿನ ಮಾತ್ರ ವಾವಡ್ಡಿ ಅಂದಿಲ ಇದ್ದಾನೆ ಜೋಕ್ಲಿಗೆ ಸಪೋರ್ಟ್ ಆಗಿ ನಂತಿದ್ದನ ಕೆಲವು ಹಿಡಿತಲು ಉಂಟು ಆ ಒಂದು ಕಟ್ಟಲು ಆ ಒಂದು ಕಟ್ಟಲಿಗೆ ಆ ರೂಲ್ ಮಾತ್ರ ಇಂಜಾಂಡೆ ಜೋಕ್ಲಿನ ನಮ್ಮ ಇಲ್ಲದ ಲೆಕ್ಕ ನಮ್ಮ ಏನು ಮಾಡ್ತಾನೆ ಇತ್ತ ಇನ್ನು ಬಿಲ್ಡಪ್ ಜೋಕ್ಲಿನ ಬಿಲ್ಡಪ್ ಮಾಡ್ತಾನೆ ಇತ್ತ ಆ ಕೇಳಿಗನಾಗ ಬಿಲ್ಡಪ್ ಮಲ್ಸರಿಗೆ ಕೈ ಕಟ್ಟದುಕೊಂಡು ಜೋಕ್ಲಿನ ಏಳಿಗೆ ಮಲ್ತಾರೆ ಜೋಕ್ಲಿನ ಪುರ್ಲು ಮಲ್ತಾರೆ ಎಂಕ್ಳಿಗೆ ಕೈ ಕಟ್ಟದುಕೊಂಡು ಗಾಯ ಸಣ್ಣದಾಂಡ ಆ ರೀತಿದ ಎಂಟು ಎನ್ನ ಒಂದು ವೃತ್ತಿದ ಒಟ್ಟಿಗೂ ಎನ್ನ ಒಂದು ನಡತೆ ಇಂಚೆ ಬಂದ ಎಂಟು ಜೋಕುಲು ಮಾತ್ರ ಕಲ್ಪಡುಕೊಂಡ ಮಾತ್ರೆಗಳ ಕಲ್ಪರೆಗ ஒரு விசாரப்பு ஒரு தட்டு இருக்கு எனக்கு ఆ విషయం యానే జోకులు యానే పరీక్ష ಹೋಗ್ಬೋದು ದಾನೆ ಕಲ್ಪುಜ ದಾನೆ ಬರ್ಪುಜಿ ದಾನೆ ಬರ್ಪುಜಿ ಬರಬಹುದು ಎಂಟು ಜೋಕುಲದ ಪೋಕ್ಲಿತನ ಜೋಕುಲಿನ ಕೆಲವು ಗುರ್ತಾಂದ್ರ ಗುಣಕುಲು ಗಲಾಟೆ ಮಲ್ಪುನು ಆತುನು ನೆರ್ಪುನು ಪತ್ತುನು ಅವು ಮತ್ತೆ ಇದು ಗುರ್ತ ಅವೇನು ಅವೇನು ಪ್ರತಿಭಟನೆ ಮಲ್ತಿದ್ದಾನೆ ಅದನ್ನ ಖಂಡಿತ ಹೊಂದಿತ್ತೆ ಜೋಕುಲು ಆ ರೀತಿ ಡೆವಲಪ್ ಆಗಿರೋದಲ್ಲಿ ಕಲ್ಪನೆ ಕುಲ್ಲಡು ಅವು ಅತನ ಪರ್ಸನಲ್ ಅವು ಕೆಲವರಿಗೆ ಕಲ್ಪನೆ ಕೆಲವರು ಬ್ರೈಟ್ ಉಪ್ಪುವರು ಕೆಲವರು ಕಲ್ಪನೆ ಬರೀ ದಡ್ಡ ಉಪ್ಪುವರು ಇವರು ಉಪ್ಪುವರು ಐಟಿ ಯಾನು ಹೆಚ್ಚಿನ ಯಾನು ಒತ್ತು ಕೊರೊಂದಿದ್ದಾನೆ ಯಾನು ಒತ್ತು ಕೊರೊಂದಿತ್ತೀನಿ ಜೋಕುಲ್ನ ಗುಣ ಇಡತ್ತೆ ಜೋಕುಲು ಮಲ್ಪುನ ಗಲಾಟೆ ಜೋಕುಲು ನೆರ್ಪುನ ನೆರಡೆ ಅವು ಮತ್ತೆ ಇನ್ನೆರಡು ಬರ್ತೀನಿ
ಅವು ಇಲ್ಲದ ಕೆಲವು ವಾತಾವರಣದ ಜೋಕುಲು ಆಡಾಪ ಅವು ನಮ್ಮ ಇಲ್ಲದಕ್ಕೆ ಕಂಡ್ರೆ ಆಗುದು ಇಲ್ಲದಕ್ಕೂ ಕಡಪುಣ್ಯ ಜೋಕ್ಲೇನು ಸಮ ಮಾಡ್ತಾರೆ ಅಂದ್ರೆ ಆ ಕೊಡ್ತದೆ ನಾನು ದಂಡನೆ ಕೊಡುತ್ತೆ ಜೋಕ್ಲೆಗೆ ಅವು ದಾನ ಹಣ್ಣು ಪಂಡಿನ ಅಂದ್ರೆ ಈ ದಂಡನೆ ಕೊಡ್ಪು ಆಗ್ಬೇಕು ಅವು ಮತ್ತ ಕೆಲವು ಕಡೆ ಮಾತ ಓವರ್ ಅಂಡ್ ಅಂಚ ಕೆಲವು ಊರ್ಲೇಡು ಕೆಲವು ಘಟ್ಟ ಪ್ರದೇಶಲೇಡು ಮಾತ ಅಂಚಾಗ ಅವು ಪೇಪರ್ ಬರ್ಕೊಂಡು ಗೊತ್ತಾ ಟಿವಿ ಬರ್ಕೊಂಡು ಜಾಂಗಲ ರಂಪಾಟ ಹಾಕೊಂಡು ಜೋಕುಲ ಇಲ್ಲದಕ್ಕೂ ಬರ್ತದೆ ರಂಪಾಟ ಕೊಡ್ತಾರೆ ಅಂತವು ಕರೆಕ್ಟ್ ಆಗಿದೆ ಐತೆ ಇದಕ್ಕೆ ಎಂಟು ಗವರ್ಮೆಂಟ್ ಕೆಲವು ಬೇಲೆಲ್ಲ ತಿಕ್ಕೊಂಡು ಜೋಕುಲ ಮಟ್ಟಿಗೆ ಇಷ್ಟನ ಮಾತ್ರ ಎಂಟು ಆ ಜೋಕುಲೇನೆ ಎಂಟು ಪೊರ್ಲು ಮಾಡ್ತದೆ ಎಂಟು ರಾಮರಾಜ್ಯ ಕಟ್ಟ ಲೆಕ್ಕ ಮಾಡ್ಕೊಳ್ಳಿ ಅಂತ ಏನ್ ಹೇಳಿದ ಅವರ ಜೋಕುಲ ಎದುರು ಜೋಕುಲ ಒಟ್ಟಿಗೆ ಎಂಟು ಇಷ್ಟೆಲ್ಲ ಈ ಅಧಿಕಾರ ಮಕ್ಕಳು ಕೂಡ ನಿಜ ಈ ತಾಲೂಕಾ ಬೋಲೆ ಅವರೊಂದು ಬೇಲೆ ಉಂಡು ಸೆನ್ಸಸ್ ಬೋಲೆ ಪ್ರತಿ ಸಲ ಇಂಗ್ಲಿಷ್ 2 ತಿಂಗಳ ಸೆನ್ಸಸ್ ಬರಲಿರ್ತೇನೆ ಇಂಚಿತ್ರ ಮಾತ್ರ ಕೆಲವು ರೇಟ್ ಎಂಟು ಎಲ್ಲ ಬೇರೆ ನ್ಯಾಯ ಸಿಕ್ಕರಿಗೆ ತಿರುಗಂಗಾಡು ಅಂತ ಈ ನ್ಯಾಯ ಸಿಕ್ಕರಿಗೆ ಬಂಗ ನಡೆದವರು ಯಾನ 30 ವರ್ಷ ಸರ್ವಿಸ್ ಆನಗನೆ ಸರ್ವಿಸ್ ಆಯ್ತಟಿಗೆ ನೆಟ್ಟಿ ಯಾನೆ ರಿಸೈನ್ ರಿಸೈನ್ ಬಂದ ಯಾನು ಕೊಂಡ ಅಂದ್ರೆ VRS ಗೆ ತೊಂದಾನು ಪಂಡ ಅವು ಎಂಟು ಬಂಗ ಹಾಕೊಂಡು ಪಂಡ ಯಾಂಕೆ ಯಾನೆ ಎನ್ನ ಚಾಸುಡು ಜೋಕುಲು ಉಪ್ಪುನಾಗ ಯಾನೆ ಜೋಕುಲಿಗೆ ಅಲ್ಪ ಟಾಪ್ ಯಾನೆ ಅಕ್ಕಳಿಗೆ ಹೀರೋ ಅಂಚೆ ಹೋಗ್ತದೆ ಅವೇನು ಬಿಡ್ದು 25 ಜನ ಕೇಳ್ಕೊಂಡು ಬರ್ತಿರಲ್ಲ ಅವು ಎಂಟು ಜೋಕುಲನ್ನು ಬಿಲ್ಡಪ್ ಅಂತಾರೆ ಅಂತ ಹೇಳಿದ್ರೆ ಆ ಬೇನೆ ಹಿಡಿದವರು ಯಾನೆ ಒಂದು VRS ಕೊರಿಯ ಆಂಡ ಒಂದು ಧೈರ್ಯ ಇರ್ತದೆ ಯಾನ VRS ಕೊರಿಯನ್ನೆಲ್ಲ ಇಂಕೊಂದು ಸೈಡ್ ರಂಗಭೂಮಿ ಹಿಡಿದು ಇನ್ನೊಂದು 11 ಇಂಕೊಂದು ರಂಗಭೂಮಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ 5:45 ಇಂಟು ಬಂದಿಗೆ ದಿಂಡವಲ್ಲಿ ಪಂಪಿನ ಒಂದು ಆ ಧೈರ್ಯ ಪಂಪನೆ ಇರ್ತದೆ ಅವು ದೇವರ ಅಂಚೆನೆ ಇಂಟು ಎತ್ತಾಗಿದೆ 5 ಸೇರಿ 5 ತಂಡಗೂ ಸೇರಿ ತಂಡೋಡು ಸಾಧಾರಣ ಒಂದು 21 ವರ್ಷ ಮುಟ್ಟ ಯಾನೆ ಒಂದೇ ತಂಡೋಡು ಚಾಪರ್ಕ ತಂಡೋಡು ಬಲೆ ಚಾಪರ್ಕ ನಮ್ಮ ತಿರುಕದ ಬಳಿ ಜೋಜಸ್ ಕಾಫಿ ಗಾರ್ಡನ್ ಐಟ್ ಯಾನ ಕೋಯಿನ ಹಿಡಿದು ಬೊಕ್ಕ ಇಂಟು ಯಾನ ಬೊಕ್ಕರವಂತ ಬೆಳಿತ ಈ ಡ್ರಾಮಾದೆಲ್ಲ ಬೇಡ ಜಯಕಂಡ ಆ ಜೋಜಸ್ನ ಆ ಡೈರೆಕ್ಷನ್ ಅರೆಗೆ ಬಂಡ ಪೂರ ಗೊತ್ತಿದ್ದ ಹೋಗಿ ಅರೆಗೆ ಫುಲ್ ಟೋಟಲ್ ವೇದಿಕೆ ರಂಗಭೂಮಿ ಬಂಡ ಎಂಚಿನ ಐತೆ ಸಂಗೀತ ಕೊಂಡ ಇಂಚಿನ ಐತೆ ಒಂದು ಗುಂಪು ಕೊಂಡ ಇಂಚಿನ ఒక వారీతి సంభాషణ పాటలు పండు పూర ప్రతి ಒಂದಿಲ್ಲ 6 ಫುಲ್ ಎಂದ್ರ ಅಂತಾರೆ ಫುಲ್ ಮಾತು ಗೊತ್ತಿದ್ದ ಆಲ್ರೌಂಡರ್ ಅಂತ ಹೇಳಿದ್ರೆ ಇಂಟು ಬಾರಿ ಖುಷಿ ಆಗುತ್ತೆ ಇಂಟು ಬೋಡಿಸಿನ ಇಂಟು ಸ್ಟಾಪ್ ಮಾಡ್ಕೊಂಡು ಇಂಟು ಬಾರಿ ಖುಷಿ ಆಗುತ್ತೆ ಅಂತ ಏನಿಷ್ಟ ಓಡೆ ತೋಂಡಲ್ಲ ಆಡಿದ ಎಂಚಿನ ಮಟ್ಟ ಕಲ್ತಿದೆ ಅವೇನೇ ಏನು ಬಿಡ್ಕೊಂಡಿಲ್ಲ ಅಂತಂದ್ರೆ ದೇಶದಲ್ಲಿ ಎನ್ನ ಬಂದದ್ದು ಕೆಲವು ಸರ್ತಿ ಆಟೋಮೆಟಿಕ್ ಆಗಿ ಬರ್ಕೊಂಡು ನಮ್ಮ ಮಲ್ಕೊಂಡು ಹೋದಾಗ ನಮ್ಮನೆ ಒಂದು ಕೆಲವು ಆಟೋಮೆಟಿಕ್ ಮಾತೆಲ್ಲ ಡೈರೆಕ್ಷನ್ ನಿರ್ದೇಶನ ಕೊಡದಾಗ ಆಗುತ್ತೆ ಯಾಕಂದ್ರೆ ಒಂದು ಯಕ್ಷಗಾನ ಕಲಾವಿದರು ಅದಕ್ಕೆ ರಾಮಾಯ ರವಿ ಬಂದು ಇಟ್ಟರು ನನಗೆ ಉದಾಹರಣೆ ಕಲ್ತೀನಿ ಅರ್ನ ಟೈಟಲ್ಸ್ ಸುಮಾರು ಜನ ಶಿಕ್ಷಕರಿಗೆ ಆಂಡ 6 ಒಂಜಿ ವೇದಿಕೆ ರಂಗಸ್ಥಳೋಡು 6 ಬಲ್ಪು ಕುಣಿಕೆ ಅರೆಗೆ ಬಂದದ್ದು ಕೊರದಾಗ ಆಪುಜಿಗೆ ಅರೆಗೆ ಬಂದದ್ದು ಕೊರದಾಗ ಆಪುಜಿಗೆ ಅಂಚಿನ ಒಂಜಿ ಬಾರಿ ಮಲ್ಲ ಒಂಜಿ ಮೇಧಾವಿ ಯಕ್ಷಗಾನಿ ಅವರು ಯಕ್ಷಗಾನ ಕಲಾವಿದರು ರಾಮವರ ಅಳಿಕೆ ನಮ್ಮ ಕರ್ನಾಟಕ ಇದ್ದಾರೆ ಅಂತ ಕೆಲವು ಸರ್ತಿ ಎಂಕಲ್ ಅಂತೇನೆ ಈ ರಂಗ ಭೂಮಿಡು ಆ ಡೈರೆಕ್ಷನ್ ಪಂಡು ಕೊಡುವೆ ಅಲ್ಲ ಕೆಲವು ಸರ್ತಿ ಮಾತೆಲ್ಲ ತಂಡ್ರೆಗೆ ಆಪುಜಿ ಅವು ಆಟೋಮೆಟಿಕ್ ಆಗಿ ಬರೋದು ಅವೆಲ್ಲ ಅಕ್ಲೆಂಡ ಕಲಾವಿದರ ಪಂಪಾರು ಅವು ಮಾತ ಪಂಡು ಬರ್ದಾಗ ಆಪುಜಿ ಐತೆ ನಿಕ್ಲಾಗಿ ಏತು ನಿಕ್ಲನ ಒಂದು ಆತ್ಮಗೂ ತೃಪ್ತಿಯನ್ನು ನಂಬಿಕೆ ನಂಬಿಕೊಂಡು ಅವೇನು ಸಿಂಪು ಮಲ್ಪುಲು ಪಂಡದು ನಾನು ಅಕ್ಲಾಗಿ ಬಿಡ್ದು ಬಿಡ್ತಾರೆ ಮತ್ತೆ నవ్య నాటకుట్ల యాక్ట్ మల్తున్నారు అవేను ప్రీతి మల్తున్నారు రంగభూమిడు నవ్య నాటకుల ప్రీతి మల్తారు ఈ మేరకు ಸಾಮಾಜಿಕ ಹಾಸ್ಯಮಯ ನಾಟಕಗಳ ಅಭಿನಯ ಮಾಡ್ತಿದ್ದಾರೆ ಅವತ್ತು ನೀನಾಸಂತ ಬಗ್ಗೆ ಎಡ್ಡೆ ತಿರುಗಿನಾರು ಅವತ್ತ ಬಗ್ಗೆದೆಲ್ಲ ಇವ್ರನ್ನ ಪೊಲಬುನ್ ತಿರಿಪೋದೆ
ನೀನಾಸಂದ ನಾಟಕದಲ್ಲಿ ತೂತಾರೆ ಅವು ಹೊಸ ಅಲೆ ನಾಟಕ ಐಟಿ ಯಾನಿಜ್ಜಂಡು ನಾನು ಅಭಿವ್ಯಕ್ತ ಪಂಪಿನ ಒಂದು ಸಂಸ್ಥೆ ಇರ್ತೀನಿ ಕುಗ್ಲಾಡೆ ಸರಿ ಅಂಚ ಅಭಿವ್ಯಕ್ತ ಸಂಸ್ಥೆ ಯಾನ ಬೇಲೆ ಮಾಡ್ತಂದಿತ್ತೆ ಐಟಿ ಇಂದು ಖುಷಿಯಾಯಿನ ವಿಷಯ ಎಂಜಿನ ಬಂಡ ಯಾನಿತ್ತು ಈ ದುಂಬು ನಿರ್ದುಂಬು ಪಂಡನ ಪಾತ್ರನೇ ದಾದ ಬಂಡ ಐಟದ ಲೈಟ್ದ ವರ್ಕ್ ಬೊಕ್ಕ ಐತ ಕಾಸ್ಟ್ಯೂಮ್ ದ ವರ್ಕ್ ಐದು ಬೊಕ್ಕ ನಮ್ಮ ಕೆಲವು ಪ್ರಾಪರ್ಟಿದ ವರ್ಕ್ ಇಲ್ಲೇನೆ ಆಧಾರದ ಒಂದು ನಮ್ಮ ಬೊಂಬೈ ಮಹಾರಾಷ್ಟ್ರದಲ್ಲಿ ಮರಾಠಿ ನಾಟಕಗಳು ಪೂರ ತಯಾರಾಗಿ ಅಂಚನೆ ಮರಾಠಿ ನಾಟಕದಲ್ಲಿ అసలు బొక్కల ఆర్ట్ డ్రామానేము అండ్ అసలు నా డ్రామా ఈ సెట్టింగ్ ಬಗ್ಗೆ ಸ್ಟೇಜ್ ಉಪಯೋಗ ಮಾಡ್ಕೊಂಡ ಪ್ರಾಪರ್ಟಿ ಬಗ್ಗೆ చాలా ಸಂಕೇತ ಆದ ಪೂಜೆ ರಿಯಲ್ ಆದ ಇನ್ನು ಮಾತಾಡಿದ್ದು ವ್ಯವಸ್ಥೆ ಮಾಡ್ತದ್ದು ನೋಡಿದ ಮರಾಠಿ ನಾಟಕದ ಎದುರುಡು ನಮ್ಮ ತುಳು ರಂಗಭೂಮಿ ನಲ್ಲಾಟ ಕಲ್ಪನೆ ಗೊತ್ತು ಅವು ಶ್ರೀಮಂತ ರಂಗಭೂಮಿ ಅವು ಶ್ರೀಮಂತ ರಂಗಭೂಮಿ ಸರಿ ಸರಿ ಅಂಡ್ ನಮ್ಮ ಪರಕೆ ನೇರದಲ್ಲಿ ಅಕ್ಕನ ಪ್ರಯತ್ನ ನಾವು ಮಲ್ಪೋಡು ಈಚೆ ಪ್ರತಿಯೊಂದು ಪಾತ್ರಗಳ ತನ್ನ ಬಾಯಾಟ ಮಾಡ್ತದ್ದು ಆ ಪಾತ್ರಗಳಿಗೆ ಸರಿಯಾದ ಉಲೈ ಹೋದು ತಲ್ಲಿನ ಆದ ಮಲ್ಪನಕ್ಕಲೇ ಇತ್ತದ ಕಲಾವಿದರು ನಂಬಿಕೊಂಡು ತುಂಬದ ಕಲಾವಿದರು ಅಂತ ಇದ್ದಲ್ಲಿ ತತ್ತುಕೊಂಡ ಕೆಲವರು ಕಂಡು ಕೊಡ್ಕೊಂಡು ಕುಳಿತೇವೆ ಈ ರೀತಿಯ ಒಂದು ನಾಟಕ ಬದಲಾವಣೆ ಆಗಿ ಒಂದಿತ ನಾಟಕ ಆ ರೀತಿ ಉಂಟುಗಳು ಜಯಪಂಡ ಎಲ್ಲ ತಿರಿಸದ್ದು ಬಾಕಿದ ಡೈಲಾಗ್ ಅಲ್ಪ ಅಂದ್ರೆ ಜಯಪಂಡ ಒಂದು ಜೀವನದ ಪನ್ನೆರಡು ಕೈತೆ ಒಂದು ಉಸುಲು ಕೂಡ ಅಂತೆಯೇ ದೃಶ್ಯ ಪನ್ನೆರಡು ದೃಶ್ಯಗಳು ಒಂದು ಉಸುಲು ಬಂದು ತಿಳ್ಕೊಂಡು ಆ ಉಸುಲು ಓಲ್ಲ ಲೀಕಾರ ಬಿಡಂಗಿಲ್ಲಕ್ಕೆ ನಮ್ಮ ಪಾತ್ರಧಾರಿಗೆ ನಿಂತೋಡು ಪ್ರಯತ್ನ ಆ ರೀತಿ ದೃಶ್ಯ ಬಂತು ಆ ರೀತಿ ಬೇಲಿ ಪಡೆದು ಕೊಡಬೇಕು ಸರಿ ಸರಿ ಓಲಾಣ ಒಂದು ಚೂರು ಆ ಡೈಲಾಗ್ ಡೆಲಿವರಿ ಲೇಟ್ ಆದ್ರೆ ಅದನ್ನ ಡೈಲಾಗ್ ಡೆಲಿವರಿ ಗೊತ್ತಿದ್ದೆ ಹಾಗೆ ಅದನ್ನ ಮೆಂಟಲ್ ಒಂಚೂರು ಹಂಚಿಬೋದು ಈ ದೃಶ್ಯ ರೀತಿ ಅಂತ ಆಯ್ಕೆಟಿಗೆ ಆ ಕೊರತೆಗೆ ಪೂರ ಕಂಡು ಬರ್ತದೆ ಸರಿ ಸರಿ ಮಾಸ್ಟ್ರೆ ತುಳು ರಂಗಭೂಮಿಡು ಈರ್ನ ದುಂಬುದ ಯೋಜನೆ ಅಥವಾ ಯೋಚನೆಗಳ ಉಂಡ ಭವಿಷ್ಯಡು ಯೋಚನೆ ಮಲ್ಪಂಚಿನ ದಾಲಾಜಿ ಇತ್ತನಾಥ ಕಾಲ ಮುಟ್ಟ ಒಂದೇ ರೀತಿ ರಂಗಭೂಮಿಡು ఆయనకు నైజత కర్తలేక ఆయనకు పాత్రలు ఆ పాత్రలకి జీవ కర్తలేక ఒక దేశ అవైలబిలిಟಿ ಇಂಕ ದೇಶ ದಯಪಡಿನ ಎಂಕ್ ಸಾಧಾರಣ ಎಂಕ್ ಪ್ರಾಯಲ ಸಾಧಾರಣ 62-63 ಪ್ರಾಯ ಅಂಡಿ ನನ್ನ ಐದ ಬಗ್ಗೆ ಚಿಂತನೆ ಮಂತರಿಗೆ ఒక దాదాపు ಒಂದು ಬರೆಯೋಡು ಬಂತಿನ ಒಂದು ಆಸೆ ಉಂಡೆ ಇಂಕ ಸರಿ ಸರಿ ರಂಗಭೂಮಿ ಬೆಲೆ ಅಂತ ಗೊತ್ತಿನಾಗ ಒಂದು ವೇದಾಂಗ ಒಂದು ನಾಟಕ ಕನೆಕ್ಟ್ ಮಾಡ್ತು ಒಂದು ಇಲ್ಲ ಸಿಕ್ಕಿನ ಕೆಲವು ವಿಷಯಗಳೇನೆ ಸಂಗ್ರಹ ಮಲ್ತೊಂದಿಲ್ಲ ಅದನ್ನೊಂದು ಮಲ್ಸದು ಒಂದು ನಾಟಕನ ರೂಪಿಸೋರು ಬಂತಿನ ಒಂದು ಆಸೆ ಉಂಟು ಆಸೆ ఒక ಬೇಟೆಗಾಲ ಹೆಚ್ಚಿನಗಾಲ ಸರಿ ಮಾಸ್ಟರ್ ಇರದು ಪ್ರಾಯ ಅಜ್ಪತ್ತ ಮೂಜಿ ಆಂಡಲ ಇರಡ ನಲ್ಲಾತು ಸಾಧನದ ಮುಟ್ಟುಲುಲ್ಲ ಅವೇನು ನನಲ ತೆರಿಪ ಒಂದು ಅವೇನು ಬರ್ತೊಂದುಲ್ಲಾರು ಸಾಧನೆಯನ್ನು ಮಲ್ತೊಂದುಲ್ಲಾರು ಐಟ್ ಗೆಲ್ಮೆಲ್ಲ ಪಡೆತಾರೆ ಈ ಪುರ್ತುಡು ಈರ್ನ ಕಿರಿಯ ಕಲಾವಿದರಿಗೆ ದಾದ ಸಂದೇಶ ಕೊಡ್ತಾರೆ ಎನ್ನ ಕಿರಿಯ ಕಲಾವಿದರಿಗೆ ದಾದ ಸಂದೇಶ ಬಂದಾಗ పాత్రలు కొరన పాత్ర అవి కొన్ని దృశ్య ఆవాడు అతను రెండు దృశ్య ఆవాడు కొన్ని నిర్దేశకే పంపి ఇంకెంచ అయిత కెమిస్ట్రీ పంపి ఎన్న ಒಂಜಿ 67 ఆయన ಪುದರ್ HP ನಾಯನಾಡು ಕಣದು ಎಲ್ಲ ಪಲ್ಲಿನ ಮಗೆ ಭಾರಿ ಎಡ್ಡ ಕಲಾವಿದೆ ಇನ್ನು ಏನನ್ನು ಅವು ಇನ್ನು ಏನನ್ನು ಸಂದರ್ಶನ ಮಂತೊಂದಿಲ್ಲ అవే బాగా HP నాయనాడు ఇంక భారీ ఖుషి ఇంక భారీ ఎమ్మె ఎడ్డే నసి ఒక ఎడ్డ ಒಂದು ವಾಟ್ಸಾಪ್ ಇರ್తున్నాయి ఇంక భారీ ಖುಷಿ ಆಗಿದೆ ಹಾಗೆ ಒಂದು ಸರ್ತಿ ಯಾನ ಅವರ ಭಾರಿ ಆಕ್ಸಿಡೆಂಟ್ ಆಗಿನ ಒಂದು ಎನ್ನ ಕಾರ್ ಒಂದು ಆಕ್ಸಿಡೆಂಟ್ ಆಗಿನ ಸಮಯಡು ಎನ್ನ ಕಾರ್ ಒಂಚೂರು ಉಲೈ ಪೆಟ್ಟಾದಿತ್ತು ಅಂತ ಬೆಟ್ಟಿರುತ್ತೆ ಆ ಪೊರ್ತುಡು ಆ ಬಾಲೆ ಎನ್ನ ಒಂದು ಪಾತ್ರನ ಮಲ್ಕೊಂಡು ಕಂಡು ಒಂದು ಸ್ಪರ್ಧೆದ ನಾಟಕಗಳು ಆಗಿ ಫೋನ್ ಮುಖಾಂತರ ಕಂಡದು ಐದು ಬಾರಿ ಐತ ರಸ ಆ ಪಾತ್ರಗಳು ಇಂಚಿನ ರಸ ಒಂದು ಬರದ ಆ ರಸನು ಮಾತ್ರ ಹಾಗೆ ಕಂಡದು ఆయన
ಕೆದಿಟ ಪಾತ್ರದ ನಾನು ಇಂಚ ಅದು ಕೈಚಾಡಿ ಆಗಿ ಪ್ರಾಕ್ಟೀಸ್ ಕರ್ದು ಗೊತ್ತಿದ್ವಿ ಅವು ಪಾತ್ರ ಯಾನ ಮಲ್ಪುನ ನಾನು ಇಂಕ ಪೊರ್ತುಡು ಆವನಿಸಿ ನಡೆದಾರ ಆ ಪಾತ್ರನು ಆ ಕಲಾವಿದೆ ಎನ್ನ 60 ಆ ರೀತಿಯ ಮಲ್ಕೊಂಡ ಅವು ಪ್ರಥಮ ಬಹುಮಾನವು ಪಡೆಯುಂಡು ಐತಾಯಿ ಅವು ಎಂಕ ಬಾರಿ ಎಣಿಕಿಲ್ಲ ಅಂಚನೆ ನಾನು ಪಂಡೆ ಬಂದ ಯಾನು ಮಲ್ಪಿನ ಬೇರೆನು ಬಂದಿನಿ ಯಾನು ಈಟೆ ಬಂದಿನಿ ಹಿಡಿದು ಎಷ್ಟೋ ಕಲಾವಿದರ ಮಕ್ಕಳಿಗೆ ಯಾನು ಬೆಗರು ಜಪ್ಪಡದನ್ನ ಉಂಡು ದೊಂಡ ದಕ್ಷದನ್ನ ಉಂಡು ಅದು ಇಷ್ಟೇ ನಾನು ಪನ್ನೀರ ಪೋಪನ ಇಂಜಿನ ಕಂಡಿನ ಪ್ರತಿ ಒಂದು ಪಾತ್ರ ಒಂದು ವಿಷಯ ಅವಳು ಗಂಟು ಬಿಚ್ಚಿ ಅವಳು ಆ ಪಾತ್ರ ಬಂದ ಇಂಚನೆ ಈ ಪಾತ್ರಗಳು ಯಾನು ಜನಕ್ಕೆ ಎಂತ ತೋಜೋಡು ನಿರ್ದೇಶಕ್ಕೆ ಬಂತೆ ನಿರ್ದೇಶಕ್ಕೆ ಓಕೆ ಆರನ್ನ ಬೇರೆ 4 ಮಲ್ಪು ಬೇರೆ 6 ಪಂತೇರು ಬಟ್ ಯಾನು ತೋಜೋಡು ಅಂದ್ರೆ ಆಯೆ ಸ್ವಂತ ಕೆಲವಂತ ಬೇಲೆ ನಂತು ಯಾನ್ ತೋಜೋಡು ಆ ಪಾತ್ರನಾಗ ಆ ಪಾತ್ರದ ಜನಕುಲ್ನ ಚಪ್ಪಾಳೆನ ಜನಕುಲ್ನ ಖುಷಿಯ ಬಾಳ ತಿಪ್ಪಿಜಿ ಬಂದ ಆಯ್ತು ತಿಪ್ಪು ಲೆಕ್ಕ ಅಂದಾದ ಮಲ್ಪೋಡು ಪಂಗದು ಆ ಪಾತ್ರದ ಬಗ್ಗೆ ಇಡೀನು ಸ್ಟಡಿ ಮಲ್ಪೋಡು ಅಲ್ಲೂ ಯಾನೆ ಜೂನಿಯರ್ ಕಲಾವಿದರ ಮಕ್ಕಳಿಗೆ ಯಾನು ತರ್ಪುನ ವಿಷಯ ಆಯ್ತು ಪಾತ್ರದ ಆಲೋಚಿ ಇನ್ನು ಒಂದಿನ ವಿಷಯ ಆಲೋಚನೆ ಎಂಚಿನ ಮಾಡ್ಕೊಳ್ಳಿ ಅದಕ್ಕೆ ಅನೋಗ್ತದೆ ಯಾಕಂದ್ರೆ ಐತಿ ಅಂಚಿನ ಪಾತ್ರಗಳಿಗೆ ಚಾಲೆಂಜ್ ಪಾಡ್ದು ಯಾನು ಪೋದು ವೇದಿಕೆಯಲ್ಲಿ ಯಾನು ಕೈ ಕಪ್ಪಳ ಗೆಟಮುನ ಯಾನು ಸರಿ ಅಂಚಾಗಿ ನಡೆದ ಅವರ ಪ್ರತಿ ವರ್ಗಗಳ ಯಾನು ಬಂತೀನಿ ఆయన పాత్రగా ఆ పూర్ణ పాత్రగా ఉలైపోదు ಜನಕ್ಕುಲಗೆ ತೋಜುಲಕ ಉಲೈದ ಟ್ಯಾಲೆಂಟ್ ನ ಕೈ ಪಾಡದು ತಿರುಗಿ ನಿರ್ದೇಶಕ ಆಪುಜಿ ಖಾಲಿ ಟ್ರ್ಯಾಕ್ ಪನ್ನದ ಕೊರಲಿ ಮಾತ್ರ అంటే అవేను మలుకొని పోయాడు ఎంచినారు పాత్రనే ఆవాడు ఆ పాత్రను జయించేందుకు బరుడు కొండది ఆయన జూనియర్స్ కళావిదరు నకలిగి ఈత పాత్ర పొందాను ಸರಿ ಮಾಸ್ಟರ್ ಮಾತಲ ಇರ್ನ ಆಶೀರ್ವಾದ ಮಾಸ್ಟರ್ ಈತನೇಟ ನಮ್ಮ ರಂಗಭೂಮಿ ಕೋಪದ ಮಾತ ರಂಗ ಕಲಾವಿದರಿಗೆ ಇರ್ನ ರಂಗ ಪಯಣದ ಸಬಿ ಸಂತೋಷು ಬೇನೆ ದೀಪನು ಒಟ್ಟುಗು ಕೊಟ್ಟನ್ಯಾರು ಇರಗೆ ತರತಗ್ಗಾದು ಸೊಲ್ಮೆಲೆನು ಸಂದಾವು ಈ ಪಾತ್ರ ಕಟ್ಟಿಗೆ ಮುಗಿತಲೆ ಕೊರೊಂದುಲೆ ಅಂಜನೆ ರಂಗಭೂಮಿಗ ಈ ಕಾರ್ಯಕ್ರಮನು ಭಾರಿ ಶೋಪಡು ವ್ಯವಸ್ಥೆ ಮಲ್ಪನ ಪ್ರತಿ ಒಂಜಿ ಕಾರ್ಯಕರ್ತರಿಗೆಲ್ಲ ಬಂದ ನಮ್ಮ ಮಧು ಮಂದಿರ ಮೇನ್ ಬಹಳ ಮುಖ್ಯ ಆರು ನೇಕಬೋಡಾದ ನೇನೆ ಸೃಷ್ಟಿ ಮಲ್ಪನಾರ ಆರು ಅಂಚೆ ನೀಡಿದವರ ಅರೆಗೆಲ್ಲ ದೇವರು ಆಯುರ ಆರೋಗ್ಯ ಆಯುಷ್ಯ ಬೋಡಿತರಾದ ಸಂಪತ್ತನ್ನು ಕೊರತು ಮಾಟ ಕಲಾವಿದರಿಗೆ ಆರು ಹೆಮ್ಮರವಾದ ಗುಳಿಗೆ ಬರಡು ತನ್ನದು ಯಾನ್ ದೇವೆರಡ ಯಾನ್ ನಮ್ಮ ದೈವ ದೇವಗಳನ್ನ ನಟ್ಟುವ. ಸರಿ ಮಾಸ್ಟರ್, ಟೇಕ್ ಕೇರ್.